ಕೃಷಿಕರ ನೀರಿಗೆ ಕಿಡಿಗೇಡಿಗಳು ಕನ್ನ ಹಾಕಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶಾಂತಿಮುಗೇರು ಎಂಬಲ್ಲಿ ನಡೆದಿದೆ. ಶಾಂತಿಮುಗೇರುನಲ್ಲಿರುವ ಕಿಂಡಿ ಅಣೆಕಟ್ಟಿನಲ್ಲಿ ಕೃಷಿ ತೋಟಕ್ಕೆ ಭರಪೂರ ನೀರು ತುಂಬಿದ್ದ ಕಾರಣ ಸ್ಥಳೀಯ ಅಕ್ರಮ ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕೆಲ ಕಿಡಿಗೇಡಿಗಳು ಅಣೆಕಟ್ಟಿನ ಹಲಗೆಯನ್ನು ಸರಿಸಿ ನೀರು ಖಾಲಿ ಮಾಡಿದ್ದಾರೆ. ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ನೀರು ಶಾಂತಿಮೊಗರು ಹಾಗೂ ಇತರ 8 ಗ್ರಾಮಗಳ ಕೃಷಿ ತೋಟಗಳಿಗೆ ನೀರಿನ ಪೂರೈಕೆಯನ್ನೂ ಮಾಡುತ್ತಿತ್ತು. ಆದರೆ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಗಳಿಗೆ ಅಣೆಕಟ್ಟಿನ ನೀರು ಸಮಸ್ಯೆಯಾದ ಕಾರಣಕ್ಕೆ ಅಣೆಕಟ್ಟಿನ ಹಲಗೆಯನ್ನು ಸರಿಸಿ ನೀರು ಖಾಲಿ ಮಾಡಲಾಗಿದೆ. ಮರಳುಗಾರಿಕೆ ಮಾಡುತ್ತಿರುವ ವ್ಯಕ್ತಿಗಳು ನದಿ ಪಾತ್ರದಲ್ಲಿ ರಸ್ತೆಯನ್ನು ನಿರ್ಮಿಸಿ ಜೆಸಿಬಿ ಹಾಗೂ ಪಂಪ್ ಬಳಸಿ ಮರಳುಗಾರಿಕೆ ನಡೆಸಲಾಗುತ್ತಿದೆ. ಅಣೆಕಟ್ಟಿನ ನೀರು ಸುಮಾರು 1 ಕಿಲೋಮೀಟರ್ ದೂರಕ್ಕೂ ನಿಂತಿರುವುದು ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಬಿರು ಬೇಸಿಗೆಯಲ್ಲಿ ಅಣೆಕಟ್ಟಿನ ನೀರನ್ನು ಹರಿಸುವ ಮೂಲಕ ಕೃಷಿ ತೋಟಗಳಿಗೆ ನೀರಿಲ್ಲದಂತೆ ಮಾಡಲಾಗಿದೆ. ಮರಳುಗಾರಿಕೆಯವರು ಅವರ ಸದುದ್ದೇಶಕ್ಕಾಗಿ ಅದನ್ನು ಎಷ್ಟೋ ಸಾವಿರ ಜನಕ್ಕೆ ಯೂಸ್ ಆಗಬೇಕಾಗುವಂಥದ್ದು ಒಂದಿಬ್ಬರ ಸ್ವಾರ್ಥಕ್ಕಾಗಿ ಅದನ್ನು ತೆಗೆದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಅದಕ್ಕೆ ತೆಗೆದ್ರಿಂದಾಗಿ ನೀರು ಫುಲ್ಲು ಖಾಲಿಯಾಗಿದೆ. ನೋಡಿ ಎಷ್ಟು ಒಂದು ವಾರದಲ್ಲಿ ಇಷ್ಟು ನೀರು ಖಾಲಿಯಾಗಿದೆ. ಹೇಗೆ ಖಾಲಿಯಾಗಿದೆ? ಒಂದು ತಿಂಗಳು ನೀರು ನಿಂತಿದೆ. ಈ 3 ದಿವಸದಲ್ಲಿ 4 ದಿವಸದಲ್ಲಿ ಹೇಗೆ ಖಾಲಿ ಆಯಿತು? ಅದು ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಇದೊಂದು ಮೈನ್ ರೀಸನ್ ಇದಕ್ಕೆ. ದಯವಿಟ್ಟು ಅದಕ್ಕೆ ನೀವು ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಬಂದರು, JCB ತೊಗೊಂಡು ಬಂದರು. ಅದನ್ನೇನಾದರೂ ಪ್ರೆಸ್ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಅಂತ ನೋಡಿದರು. ಅದು ಆಗೋದಿಲ್ಲ ಅಂತ ಹೇಳಿದ್ರು, ಹೋದರು. ಮತ್ತು ಇದಕ್ಕೆ ಯಾರು ಹೊಣೆ? ಇದಿಷ್ಟು ಕೋಟಿ, ಒಂದು 7 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು ಯಾರಿಗೆ ಯೂಸ್ ಆಗ್ತಾ ಇದೆ? ಯಾರೋ ಒಂದು ಇಬ್ಬರ ಸ್ವಾರ್ಥಕ್ಕಾಗಿ, ಅವರೊಂದು ಹಣ ಮಾಡೋ ಉದ್ದೇಶಕ್ಕಾಗಿ ನಾವು 1000 ಜನ ಯೂಸ್ ಮಾಡುವಂಥ ನೀರನ್ನು ಈ ಥರ ಹಾಳು ಮಾಡಿದರೆ ಇದಕ್ಕೆ ಯಾರು ಹೊಣೆ? ಡಿಸೆಂಬರ್ ತಿಂಗಳಿಂದ ಈ ಸಲ ಡ್ಯಾಮನ್ನು ಬಂದ್ ಮಾಡಿದ್ದಾರೆ. ನಮಗೆ ಬೇಕಾದ ನೀರು ಈ ಸಲ ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ಯಾರಿಗೂ ಸಮಸ್ಯೆ ಆಗಲಿಲ್ಲ. ಇಷ್ಟರವರಿಗೆ ಕೃಷಿಗೆ ಸಾಧಾರಣ ಈಗ 3 ತಿಂಗಳಾಯಿತು, ಯಾವುದೇ ಸಮಸ್ಯೆ ಇಲ್ಲ. ಈಗ ನಿನ್ನೆ 3 ದಿವಸದಿಂದ ಏಕಾಏಕಿ ರಾತ್ರಿ ಬಂದು ಯಾರಂತ ಗೊತ್ತಿಲ್ಲ ಡ್ಯಾಮನ್ನು ಓಪನ್ ಮಾಡಿ ನೀರೆಲ್ಲ ಖಾಲಿಯಾಗಿದೆ. ಈಗ ನಮಗೆ ನೀರಿನ ಸಮಸ್ಯೆ ಈಗ ಉದ್ಭವ ಆಗಿದೆ. 3 ದಿವಸ ಮೊದಲು ಈ ಡ್ಯಾಮಲ್ಲಿ ಫುಲ್ಲು ನೀರಿತ್ತು. ಮೊನ್ನೆ ರಾತ್ರಿ ಒಂದು 4 ಫೀಟ್ ನೀರು ಕಡಿಮೆ ಇದೆ ಫಸ್ಟಿಗೆ. ಆಮೇಲೆ ಎಲ್ಲ ಖಾಲಿ ಮಾಡಿದರು. ಎಲ್ಲ ಖಾಲಿ ಮಾಡಿ ಎಲ್ಲ ಪಂಪ್ ಎಲ್ಲ ಕೃಷಿಕರ ಪಂಪ್ ಎಲ್ಲ ಸುಟ್ಟು ಹೋಗಿದೆ. ಈಗ ಒಯ್ಗೆ ಅದೇ ಮರಳು ದಂಧೆ ನಡೀತಾ ಉಂಟು. ಯಾರು ಕೇಳೋರು, ಯಾವ ಅಧಿಕಾರಿಗೂ ಇದಕ್ಕೆ ಸಂಬಂಧಪಟ್ಟವರು ಯಾರಿಗೆ ದೂರು ಕೊಟ್ಟರು ಇದನ್ನು ಯಾರು ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ. ಶಾಂತಿಮುಗರು ಕಿಂಡಿ ಅಣೆಕಟ್ಟಿನ ಹಲಗೆ ಹರಿಸಿರುವ ಬಗ್ಗೆ ಸ್ಥಳೀಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಸ್ಥಳಕ್ಕೆ ತೆರಳಿ ವರದಿ ಮಾಡಿವೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಯುವಕರು ಅಣೆಕಟ್ಟಿನ ಪಕ್ಕದಲ್ಲೇ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆಯೂ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳು ಸ್ಥಳದಲ್ಲಿ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಯ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಮರಳುಗಾರಿಕೆ ನಡೆಸುತ್ತಿರುವ ವ್ಯಕ್ತಿಯೊಂದಿಗೆ ಮಾಧ್ಯಮಗಳು ಮಾಹಿತಿ ಪಡೆದ ವಿಚಾರವನ್ನೇ ತಪ್ಪೆಂದು ಗ್ರಹಿಸಿದ ಸ್ಥಳೀಯರು ಏಕಾಏಕಿ ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದಾರೆ. ಮರಳುಗಾರಿಕೆಯ ಜನರೊಂದಿಗೆ ಸೇರಿ ಗ್ರಾಮಸ್ಥರ ಸಮಸ್ಯೆಯ ಬಗ್ಗೆ ವರದಿ ಮಾಡುವುದಿಲ್ಲ ಎಂದು ಗುಮ್ಮು ಹಬ್ಬಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸ್ಥಳದಲ್ಲಿದ್ದ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಬ್ಬಾಳಿಕೆ ನಡೆಸಿರುವುದಲ್ಲದೆ ಸ್ಥಳದಿಂದ ತೆರಳದಂತೆ ತಡೆಯೊಡ್ಡಿದ್ದಾರೆ. ವರದಿ ಸಂಗ್ರಹಿಸಿ ಹೊರನಡೆಯುವ ಮೊದಲೇ ಮಾಧ್ಯಮಗಳ ಪ್ರತಿನಿಧಿಗಳು ಮರಳುಗಾರರೊಂದಿಗೆ ಒಪ್ಪಂದ ಮಾಡಿದ್ದಾರೆ ಎನ್ನುವ ಸುಳ್ಳನ್ನು ಸ್ಥಳದಲ್ಲಿದ್ದ ಕೆಲವು ಮರಳುಗಾರಿಕೆಯಲ್ಲೇ ತೊಡಗಿಕೊಂಡಿರುವ ಯುವಕರು ಹಬ್ಬಿಸಿದ್ದು, ಇದೇ ಸುಳ್ಳನ್ನು ನಂಬಿ ಗ್ರಾಮಸ್ಥರು ಮಾಧ್ಯಮ ಮಂದಿಗೆ ದಿಗ್ಬಂಧನ ವಿಧಿಸಿದ್ದಾರೆ.